ಕುಳ್ಳಾನಡು ಕೇಂದ್ರ ಕಚೇರಿಯನ್ನು ಪಡೆದು ಪುನಃ ಜಾಗೃತ ವಿವಿಧೋದ್ದೇಶ ಸಹಕಾರಿ ಸಂಘದ ಹೊಸ ಅಧ್ಯಕ್ಷರಾದ ಶಂಕರ್ ಬಂಗೇರ ಬೊಕ್ಕ ಉಪಾಧ್ಯಕ್ಷರಾದ ಸಾವಿತ್ರಿ ಭಟ್ ಆಯ್ಕೆಯಾದರು. ಜಾಗೃತ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ರಾಜೀನಾಮೆ ಕೊರನ ಹಿನ್ನೆಲೆಡು ಹೊಸ ಅಧ್ಯಕ್ಷರನ್ನ ಆಯ್ಕೆ ಪ್ರಕ್ರಿಯೆ ಅಂಗಾರೆ ಕಾಣ ನಡೆದದು. ಚುನಾವಣಾಧಿಕಾರಿ ಪ್ರತಿಮಾರನ ಮುತಾಲಿಕೆ ನಡೆದಿನ ಚುನಾವಣೆಡು ಶಂಕರ್ ಬಂಗೇರ 7 ಓಟು ಪಡೆದು ಅಧ್ಯಕ್ಷರಾದ ಆಯ್ಕೆಯಾಯಿರು. ನಾನು ತುಂಬಗ 3 ವರ್ಷಗೂ ಅರಿನ ಅಧಿಕಾರಾವಧಿ ಉಂಡು. ಅಂಚೆನೆ ಉಪಾಧ್ಯಕ್ಷರಾದ ದುಂಬುದನೆ ಉಪಾಧ್ಯಕ್ಷರು ಕೆನರಾ ಬ್ಯಾಂಕ್ದ ನಿವೃತ್ತ ಉದ್ಯೋಗಿ ಸಾವಿತ್ರಿ ಭಟ್ ದುಂಬದಿದರು. ತನ್ನ ಆಯ್ಕೆಗೆ ಸಹಕಾರ ಕೋರ್ನ ನಿರ್ದೇಶಕರಿಗೆ ಸೋಲ್ಮೆಲು ಜಾಗೃತ ಸಹಕಾರಿ ಸಂಘನ ನನಲಾತ್ ಅಭಿವೃದ್ಧಿ ದುಂಬರಿಸಾಯರೆ ಮಾತೆರಲ ಸಹಕಾರ ಬೋರ್ಡ್ ಪಡೆದು ಹೊಸ ಅಧ್ಯಕ್ಷರು ಶಂಕರ್ ಬಂಗೇರ ತೆರಿಪಾದರು. ಜಾಗೃತ ವಿವಿಧೋದ್ದೇಶ ಸಹಕಾರಿ ಸಂಘದ ಇಂದು ನಡೆದಂತಹ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ನನ್ನನ್ನು ಬಹುಮತದಿಂದ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೂ ಧನ್ಯವಾದ. ಹಾಗೆಯೇ ಈ ಚುನಾವಣೆಗೆ ಅಧ್ಯಕ್ಷರನ್ನಾಗಿ ಮಾಡಲು ಸಹಕರಿಸಿದ ಎಲ್ಲ ಹಿರಿಯರಿಗೂ ನನ್ನ ಧನ್ಯವಾದಗಳು. ನನ್ನ ಈ ಆಡಳಿತದಲ್ಲಿ ಸಹಕಾರಿ ಸಂಘವನ್ನು ಉನ್ನತ ಸ್ಥಾನಕ್ಕೇರಿಸಲು ನನ್ನ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ನಾನು ಕೆಲಸವನ್ನು ಮಾಡ್ತೇನೆಂದು ಈ ಮೂಲಕ ತಮ್ಮಲ್ಲಿ ತಿಳಿಸ್ತೇನೆ. ಹಾಗೆಯೇ ಎಲ್ಲ ನಿರ್ದೇಶಕರನ್ನು ಹಾಗೆಯೇ ಎಲ್ಲ ಷೇರುದಾರರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಸಂಸ್ಥೆಯನ್ನು ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿ ಮಾಡಲು ನನ್ನಿಂದ ಎಷ್ಟಾಗ್ತೋ ಅಷ್ಟು ನಾನು ಪ್ರಯತ್ನವನ್ನು ಮಾಡುತ್ತೇನೆ. ಈ ಹೊರತು ಉಪಸ್ಥಿತರಿದ್ದಿನ ಸಹಕಾರ ಭಾರತದ ಜಿಲ್ಲಾಧ್ಯಕ್ಷರು ಕೃಷ್ಣ ಪ್ರಸಾದ್ ಮರ್ತಿಲ, ಹೊಸ ಅಧ್ಯಕ್ಷರು ಶಂಕರ್ ಬಂಗೇರರಿಗೆ ಅಭಿನಂದನೆ ಸಂದಾದ ಸಹಕಾರ ಕೋರ್ನ ಮಾತ್ರೆಗಳ ಸೊಲ್ಮೆ ಸಂದಾಯರು. ಜಾಗೃತ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರ ಚುನಾವಣೆಯಲ್ಲಿ ಆಯ್ಕೆಯಾಗಿರುವಂತಹ ಸನ್ಮಾನ್ಯ ಅಧ್ಯಕ್ಷರನ್ನು ಹಾಗೆ ಉಪಾಧ್ಯಕ್ಷರನ್ನು ಅಭಿನಂದನೆ ಮಾಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಭಾರತೀಯ ಅಧ್ಯಕ್ಷರ ನೆಲೆಯಲ್ಲಿ ಈ ಇಬ್ಬರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಚುನಾವಣೆಯಲ್ಲಿ ಸಹಕರಿಸಿದಂಥ ಎಲ್ಲ ನಮ್ಮ ಸಂಘಟನೆಯ ಪ್ರಮುಖರಿಗೆ ಹಾಗೆ ಇಲ್ಲಿನ ಹಿರಿಯರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ಅಧ್ಯಕ್ಷರು ಈ ಸಂಸ್ಥೆಯಲ್ಲಿ ಒಳ್ಳೆಯ ಸಮಯವನ್ನು ಕೊಟ್ಟು ಈ ಸಂಸ್ಥೆಯನ್ನು ಮೇಲಕ್ಕೆತ್ತುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗೆಲ್ಲರಿಗಿದೆ. ಅದು ನೆರವೇರಲಿ, ಅದಕ್ಕೆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಆಶಿಸುತ್ತಾ ಹೊಸದಾಗಿ ಚುನಾಯಿತರಾದ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ನಾನು ಗೌರವವನ್ನು ಸಲ್ಲಿಸ್ತಾ ಇದ್ದೆ. ಹೊಸ ಅಧ್ಯಕ್ಷರು ಶಂಕರ್ ಬಂಗೇರರಿಗೆ ಅಭಿನಂದನೆಲು. ಹೊಸ ಅಧ್ಯಕ್ಷರ ಮುತಾಲಿಕೆಡು ಜಾಗೃತ ಸಹಕಾರಿ ಸಂಘನ ನನಲಾತ ಎಡ್ಡ ರೀತಿಯ ದುಂಬು ಕೊನೆಯರೆ ಪ್ರಯತ್ನ ಬರ್ಪ. ಇದಕ್ಕೆ ಮಾತೆರಲ ಸಹಕಾರ ಬೋರ್ಡ್ ಪಡೆದು ಉಪಾಧ್ಯಕ್ಷರು ಶ್ರೀಮತಿ ಸಾವಿತ್ರಿ ಭಟ್ ತೆರಿಪಾಯರು. ಮೊದಲೇ ಉಪಾಧ್ಯಕ್ಷೆಯಾಗಿದ್ದೆ. ಇವತ್ತು ಒಂದು ಅಧ್ಯಕ್ಷರ ಚುನಾವಣೆ ಇರುವ ಕಾರಣ ಈ ಫಂಕ್ಷನನ್ನು ಅಟೆಂಡ್ ಮಾಡಲು ಬಂದಿದ್ದೆ. ನನಗೆ ಸಹಕಾರಿಯಾಗಿರುವ ಅಧ್ಯಕ್ಷರು ಚುನಾಯಿತರಾಗಿ ಬಂದಿದ್ದಾರೆ. ನಿಮ್ಮೆಲ್ಲರ ಹಿರಿಯರ ಸಹಕಾರದಿಂದ ನಾವಿಬ್ಬರು ತುಂಬ ಒಮ್ಮತದಿಂದ ಒಟ್ಟಾಗಿ ನಾವು ಕೆಲಸ ಮಾಡಿ ಸೊಸೈಟಿಯನ್ನು ಆದಷ್ಟು ಮೇಲಕ್ಕೆ ತರಲು ಪ್ರಯತ್ನ ಪಡ್ತೇವೆ. ಜಾಗೃತ ವಿವಿಧೋದ್ದೇಶ ಸಹಕಾರಿ ಸಂಘದ ನಿರ್ದೇಶಕಿಯರು ಲೋಕೇಶ್ ಸುವರ್ಣ, ಸುರೇಶ್ ಸಪಲ್ಯ ಉಳಿಯ, ಉದಯ್ ಆರ್ಕೆ, ಜಗದೀಶ್ ನಾಯಕ್, ಪರಿಸರದ ಗಣ್ಯರು ಬಾಬು ಬಂಗೇರ, ಶ್ರೀಕರ ಕಿಣಿ, ಲಕ್ಷ್ಮಣ್ ಟೈಲರ್, ವಿನೋದ್ ಮಲ್ಯ, ಲಕ್ಷ್ಮೀ ಅಬ್ಬಕ್ಕನಗರ, ವಿಜಯ ಪಂಡಿತ್, ಕೃಷ್ಣಶೆಟ್ಟಿ ತಾಮಾರ್ ಈ ಪೊರ್ತೋಡುಗೆತರು.